ಏನು ದಯಾನಂದ್ ಫೋನ್ ಮಾಡಿದ್ರಂತೆ? ಗುರುಗಳೇ, ಏನಂತ ಹೇಳಿದರೆ, ಇಲ್ಲಿ ಎಲ್ಲ ಕಲಾವಿದರು ನಮಗೆಲ್ಲ ಕರೆ ಮಾಡ್ತಾರೆ. ಏನಂತ ಹೇಳಿದರೆ, ಏನಾದರೂ ಈ ಎಂಡೋಮೆಂಟು ದೇವಸ್ಥಾನಗಳು ದೈವಸ್ಥಾನಗಳಲ್ಲಿದ್ದಾವಲ್ಲ, ಈ ಕಲಾವಿದರು ಅದರ ಅಂಡರಲ್ಲಿ ಬರ್ತಾರೆ. ಈ ದೈವ ಕಲಾವಿದರು, ಯಕ್ಷಗಾನ ಕಲಾವಿದರೆಲ್ಲ ಅಲ್ಲಿಂದ ಇವರಿಗೇನಾದರೂ ಈ ಸಂದರ್ಭದಲ್ಲಿ ಅವರೆಲ್ಲ ಮನೆಯಲ್ಲಿದ್ದಾರೆ ನೋಡಿ, ಈಗ ಏನಿಲ್ಲದೆ ಅಲ್ಲಿಂದ ಅವರಿಗೆ 1 ತಿಂಗಳದ್ದೋ 2 ತಿಂಗಳದ್ದು ಏನಾದರೂ ಒಂದು ಸಂಬಳ ಏನಾದರೂ ಸಹಕಾರ ಮಾಡಿದರೆ ತುಂಬ ಉಪಕಾರ ಆಗ್ತಿತ್ತು. ಒಂದು CT ಅವರ ಹತ್ರ, ರವಿ ಅವರ ಹತ್ರ ದಯವಿಟ್ಟು ಮಾತಾಡಿ ಅಂತ ನನ್ನೆಲ್ಲ ಒತ್ತಡ ಮಾಡಿದರು. ನನಗೆ ಯಕ್ಷಗಾನ ಕಲಾವಿದರು, ದೈವಾರಾಧನೆ ಕಲಾವಿದರು, ಎಂಡೋಮೆಂಟ್ ಕ್ಷೇತ್ರದಲ್ಲಿರುವಂಥದ್ದಿಂದ ಅಲ್ಲಿಂದಾದರೂ ನಾವು ಇದು ಮಾಡಿದರೆ ಏನಾದರೂ ಉಪಕಾರ ಆಗ್ತಿತ್ತು. ಜನಜೀವನ ಕಷ್ಟ ಆಗಿತ್ತು ನಮಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಮಾಡ್ಬೋದು ಸರ್? ಮುಜರಾಯಿ ಮಿನಿಸ್ಟರ್ ಹತ್ರ ಮಾತಾಡಿ, ನಾನು ಮಾತಾಡ್ತೀನಿ. ಹೌದಾ? ಹಾಂ, ಆಯ್ತು ದೇವರು, ಒಂದೊಂದೇ ತಾವು ಮಾತಾಡಿದೆ. ಆಯ್ತು ಆಯ್ತು, ಓಕೆ.